ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ ವಿಶೇಷ ಮಾತುಕತೆ ಕಾರ್ಯಕ್ರಮ. ಈ ಮಾತುಕತೆಯಲ್ಲಿ ಇವತ್ತು ನಾವು ನಿಮ್ಮೊಂದಿಗೆ ಚರ್ಚಿಸಲಿಕ್ಕೆ ಇದ್ದೇವೆ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನದ ದಿನ. ಈ ಒಂದು ದಿನದ ವಿಶೇಷ ಏನು, ಇದು ಯಾವಾಗಿನಿಂದ ಆಚರಣೆಗೆ ಬಂತು ಎನ್ನುವ ಬಗ್ಗೆ ಮಾಹಿತಿಯನ್ನು ನಮಗೆ ಈ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಖ್ಯಾತ ಬರಹಗಾರರಾಗಿ, ದಂತವೈದ್ಯರಾಗಿ ಹೊಸಕೊರಲ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಅವರು ಪರಿಚಿತರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ವಂದನೆಗಳು ಡಾಕ್ಟ್ರೆ. ವಿಶ್ವ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನದ ದಿನ ಇವತ್ತು. ಈ ದಿನದ ಆಚರಣೆ ಯಾವಾಗ ಮತ್ತು ಹೇಗೆ ಬಂತು? ನೋಡಿ, ಜನರಲ್ಲಿ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ ಅಂತೇಳಿ ಪ್ರತಿ ವರ್ಷ ಅಕ್ಟೋಬರ್ 1ರಂದು ಈ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. 1975ರಿಂದ ಈ ಆಚರಣೆ ಜಾರಿಗೆ ಬಂತು. ಕಳೆದ ಸುಮಾರು 35-38 ವರ್ಷಗಳಿಂದ ನಾವು ಈ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಜನರಲ್ಲಿ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಆಚರಣೆ ನಡೆಯುವಂಥದ್ದು. ಭಾರತೀಯ ಇತಿಹಾಸದಲ್ಲಿ, ವೈದ್ಯಕೀಯ ಇತಿಹಾಸದಲ್ಲಿ ಡಾಕ್ಟರ್ DJ ಜಾಲಿ ಅಂತ ಹೇಳುವವರು ನಮ್ಮ ರಕ್ತಪೂರಣ ಅಂತ ಏನು ಹೇಳ್ತೇವೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳ್ತೇವೆ, ಅದರ ಪಿತಾಮಹ ಅಂತ ಹೇಳ್ತೇವೆ ನಾವು. ಅವರು ಹೆಮಟಾಲಜಿಸ್ಟ್, ಅಂದರೆ ರಕ್ತದ ಬಗ್ಗೆ ವಿಶೇಷವಾದಂಥ ಪರಿಣಿತಿ ಹೊಂದಿದಂಥ ವೈದ್ಯರಾಗಿದ್ದರು. ಅವರು ಈ ರಕ್ತಪೂರಣದ ಪಿತಾಮಹ ಅಂತೇಳಿ ನಮ್ಮ ಭಾರತದಲ್ಲಿ ನಾವು ಅವ್ರನ್ನ ಕರಿತೇವೆ. ಸೊ ಅವರ ನೆನಪಿನಲ್ಲಿ ಈ ದಿನವನ್ನು ಅಕ್ಟೋಬರ್ 1 ನಾವು ಈ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನಗಳ ದಿವಸ ಅಂಥೇಳಿ ಆಚರಣೆ ಮಾಡುವಂಥದ್ದು. ಪ್ರತಿ ವರ್ಷ ಈ ರೀತಿ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ವರ್ಷದಲ್ಲಿ ಒಮ್ಮೆಯಾದರೂ ಸ್ವಯಂ ಪ್ರೇರಿತರಾಗಿ ತಾವೇ ಮುಂದೆ ಬಂದು ರಕ್ತದಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. 1975ರಲ್ಲಿ ಈ ಆಚರಣೆ ಜಾರಿಗೆ ಬಂದಿದೆ. ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಎಲ್ಲ ವೈದ್ಯಕೀಯ ಕಾಲೇಜುಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಲಯನ್ಸ್ ಇರ್ಬೋದು, JC ಇರ್ಬೋದು, ರೆಡ್ ಕ್ರಾಸ್ ಇರ್ಬೋದು, ಎಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕ ಸಮಾರಂಭ ಏರ್ಪಡಿಸಿ ರಕ್ತದಾನ ಶಿಬಿರ ಮಾಡಿ ಈ ರಕ್ತದಾನಗಳನ್ನು ಹೆಚ್ಚು ರಕ್ತದಾನ ಮಾಡಲಿಕ್ಕೆ ಪ್ರೇರೇಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಂದರೆ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ರಕ್ತ ಕೊಡುವ ಹಾಗೆ ಆಗಬೇಕು ಅಂತ ಹೇಳಿಕೊಂಡು, ಎಲ್ಲರೂ ಅಂತ ಹೇಳಿದರೆ ಅದರ ವ್ಯಾಪ್ತಿಗೆ ಬರುವವರು. ಏನಾಗ್ತದೆ ಅಂದರೆ, ಹಿಂದಿನ ಕಾಲದಲ್ಲೆಲ್ಲ ರಕ್ತವನ್ನು ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆ ಇತ್ತು. ರಕ್ತದಾನಿಗಳು ಅಂದರೆ ಪೇಯ್ಡ್ ಡೋನರ್ಸ್ ಅಂತ ಇತ್ತು. ಅದು ಈಗ ಕಾನೂನಲ್ಲಿ ತೆಗೆದುಹಾಕಿದ್ದಾರೆ. ಈಗ ರಕ್ತವನ್ನು ದಾನ ಮಾಡಬಹುದೇ ಹೊರತು ರಕ್ತವನ್ನು ಸೇಲ್ ಮಾಡಲಿಕ್ಕಿಲ್ಲ. ಮೊದಲೆಲ್ಲ ಹಣ ಬೇಕಾಗಿದ್ದರೆ ಅರ್ಜೆಂಟ್ ರಕ್ತ ಕೊಟ್ಟು ಒಂದಷ್ಟು ದುಡ್ಡು ತಗೊಂಡು ಏನೋ ಮಾಡ್ತಾಯಿದ್ರು. ಅದನ್ನು ಕಾನೂನು ಬಾಹಿರ ಅಂತೇಳಿ ಮಾಡಿದ್ದಾರೆ. ಈಗ ರಕ್ತ ಏನಿದ್ರೂ ಸಹ ನಾವು ಸ್ವಯಂ ಪ್ರೇರಿತರಾಗಿ ದಾನ ಮಾಡುವಂಥದ್ದು, ಅದನ್ನು ಸೇಲ್ ಮಾಡುವುದು, ರಕ್ತ ಮಾರಾಟ ಮಾಡುವ ವಸ್ತು ಅಲ್ಲ, ಮಾರಾಟ ಮಾಡಲಿಕ್ಕಿಲ್ಲ ಅಂತ ಹೇಳುವ ಒಂದು ಕಾನೂನೇ ಇದೆ. ಸೊ ಈ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಜನರು ರಕ್ತದಾನ ಮಾಡಲಿ ಅಂತೇಳುವ ಉದ್ದೇಶದಿಂದ ಈ ಆಚರಣೆಯನ್ನು ಜಾರಿಗೆ ತಂದಿರುವಂಥದ್ದು. ಈಗ ರಕ್ತದಾನದ ದಿನ ಅಂತ ಹೇಳುವಾಗ ಯಾಕೆ ಇದಕ್ಕೆ ಇಷ್ಟೊಂದು ನಾವು ಮಹತ್ವ ಕೊಡ್ತೇವೆ? ನೋಡಿ, ದಾನಗಳಲ್ಲಿ ಬಹಳ ಶ್ರೇಷ್ಠವಾದಂತಹ ದಾನ ರಕ್ತದಾನ. ಬೇರೆ ಬೇರೆ ರೀತಿಯಲ್ಲಿ ನಾವು ದಾನಗಳನ್ನು ಕೊಡ್ತೇವೆ. ಅನ್ನದಾನ, ಅದು ದಾನ, ವೀರ್ಯದಾನ, ಅದು ದಾನ, ಹಲವಾರು ದಾನಗಳಿದೆ. ಕನ್ಯಾದಾನ, ಬೇರೆ ಬೇರೆ ರೀತಿಯ ದಾನಗಳಿದೆ. ಆದರೆ ರಕ್ತದಾನಕ್ಕೆ ಒಂದು ವಿಶೇಷವಾದಂತಹ ಒಂದು ಮಹತ್ವ ಇದೆ. ಯಾಕೆಂದರೆ ರಕ್ತದಾನವನ್ನು ನಾವು ಜೀವದಾನ ಅಂತಲೇ ಹೇಳ್ತೇವೆ. ತುರ್ತು ಅಗತ್ಯದ ಸಂದರ್ಭಗಳಲ್ಲಿ ರೋಗಿ ಜೀವನ್ಮರಣದಲ್ಲಿ ಒದ್ದಾಡ್ತಾ ಇರುವಾಗ ಜೀವದ್ರವ್ಯ ಅಂತ ಹೇಳ್ತೇವೆ ನಾವು ರಕ್ತಕ್ಕೆ, ಕೆಂಪು ಬಣ್ಣದ ರಕ್ತಕ್ಕೆ ಜೀವದ್ರವ್ಯ ಅಂತೇಳಿ. ಆ ಕ್ಷಣದಲ್ಲಿ ನಾವು ರಕ್ತವನ್ನು ನೀಡಿ ಆ ವ್ಯಕ್ತಿಯ ಜೀವವನ್ನು ನಾವು ಉಳಿಸ್ತೇವೆ. ಈ ಕಾರಣದಿಂದಲೇ ರಕ್ತದಾನ ಜೀವದಾನ ಅಂತ ಹೇಳುವ ಒಂದು ಮಾತು ಬಂದಿದೆ. ಆದ ಕಾರಣ ರಕ್ತದಾನಕ್ಕೆ ವಿಶೇಷವಾದಂಥ ಒಂದು ಸ್ಥಾನ ಇದೆ ವೈದ್ಯಕೀಯ ಲೋಕದಲ್ಲಿ. ತುರ್ತು ಅಗತ್ಯ ಸಮಯಗಳಲ್ಲಿ ಆಕ್ಸಿಡೆಂಟ್ ಆದಾಗಿರ್ಬೋದು, ಹೆರಿಗೆ ಸಂದರ್ಭಗಳಲ್ಲಿರ್ಬೋದು, ರೋಗಿ ಇನ್ನೇನು ಸಾಯ್ತಾನೆ ಅಂತ ಹೇಳುವಾಗ ರಕ್ತದಾನ ಮಾಡಿ ಅವನ ಜೀವ ಉಳಿಸಿದ ಎಷ್ಟೋ ನಿದರ್ಶನಗಳು ನಮ್ಮ ಮುಂದೆ ಇದೆ. ಈ ನಿಟ್ಟಿನಲ್ಲಿ ಜೂನ್ 14 ನಾವು ರಕ್ತದಾನಿಗಳ ದಿವಸ ಅಂತೇಳಿ ವಿಶ್ವದಾದ್ಯಂತ ನಡ್ತೇವೆ. ವಿಶ್ವ ರಕ್ತದಾನಿಗಳ ದಿವಸ ಅಂತೇಳಿ ಆಚರಣೆ ಮಾಡ್ತೇವೆ. ಅದು ಸಹ ಜನರಲ್ಲಿ ಜಾಗೃತಿ ಮೂಡಿಸುವುದು. ಇದು ನಮ್ಮ ಭಾರತ ದೇಶದಲ್ಲಿ ಈ ರಕ್ತಪೂರಣದ ಪಿತಾಮಹದಂಥ ಡಾಕ್ಟರ್ DJ ಜಾಲಿ ಅವರ ನೆನಪಿಗಾಗಿ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಸದ್ದಿಲ್ಲದೆ ನಡೀತಾ ಇದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನದ ದಿನ, ಈ ದಿನದ ಆಚರಣೆ ಯಾಕಾಗಿ ಮಾಡ್ತಾ ಇದ್ದೇವೆ, ಇದರ ಮಹತ್ವ ಏನು ಎನ್ನುವ ಬಗ್ಗೆ ಮಾಹಿತಿಯನ್ನು ನಮಗೆ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ
ಡಾಕ್ಟ್ರೆ, ಈಗ ರಕ್ತದಾನದ ದಿನ, ಸ್ವಯಂ ಪ್ರೇರಿತ ನಾವು ರಕ್ತದಾನ ಮಾಡಬೇಕೆನ್ನುವಂತಹ ಒಂದು ಜಾಗೃತಿ ಹುಟ್ಟಿಸುವಂತಹ ದಿನ, ಇಷ್ಟು ಮಹತ್ವ ಯಾಕೆ ಇದಕ್ಕೆ? ನೋಡಿ, ಈಗ ತಾನೇ ಹೇಳಿದೆ, ರಕ್ತ ಅನ್ನೋದು ಜೀವದ್ರವ್ಯ ಅಂತ ಹೇಳಿ. ಸೊ ರಕ್ತ ಬಹಳ ಅಮೂಲ್ಯವಾದಂತಹ ವಸ್ತು. ಅದರಿಂದ ಜೀವ ಉಳಿಸುವಂತಹ ಒಂದು ಪ್ರಕ್ರಿಯೆ ಆದರೆ ಅದರಷ್ಟು ಪವಿತ್ರವಾದ ಕಾರ್ಯ ಬೇರೆ ಯಾವುದೂ ಇಲ್ಲ. ರಕ್ತವನ್ನು ನಾವು ಕೃತಕವಾಗಿ ತಯಾರಿಸಲಿಕ್ಕೆ ಆಗೋದಿಲ್ಲ. ಈಗ ನಿಮಗೆ ಆರ್ಟಿಫಿಷಿಯಲ್ ಆಗಿ ಈಗ ಯಾವುದೇ ಔಷಧಿಯನ್ನು ನಾವು ಪ್ರಿಪೇರ್ ಮಾಡಿದ ಹಾಗೆ ರಕ್ತವನ್ನು ಪ್ರಿಪೇರ್ ಮಾಡಲಿಕ್ಕೆ ಭಾಳಷ್ಟು ಸಂಶೋಧನೆಗಳು ನಡೀತಾ ಇದೆ, ಆದರೆ ಯಾವುದೇ ರೀತಿಯ ಯಶಸ್ಸು ಬಂದಿಲ್ಲ. ರಕ್ತವನ್ನು ರಿಪ್ಲೇಸ್ ಮಾಡಬೇಕಾಗಿದ್ದರೆ ರಕ್ತನೇ ಆಗಬೇಕು. ಸೊ ಕೃತಕವಾಗಿ ತಯಾರಿಸಲಿಕ್ಕೆ ಆಗದೇ ಇರುವ ಕಾರಣದಿಂದ ಈ ರಕ್ತಕ್ಕೆ ಇಷ್ಟೊಂದು ಅತಿಯಾದಂತಹ ಮಹತ್ವ ಬಂದಿದೆ. ದೇಹದಿಂದ ರಕ್ತ ಸೋರಿಯಾದಾಗ ಬೇರೆ ಬೇರೆ ದ್ರಾವಣಗಳನ್ನು ಕೊಡ್ಬೋದು, ಸಲೈನ್ ಇರ್ಬೋದು, ರಿಂಗರ್ಸ್ ಲ್ಯಾಕ್ಟೇಟ್, ಬೇರೆ ಬೇರೆ ರೀತಿಯ ಔಷಧಗಳು ದ್ರವ್ಯದ ರೂಪದಲ್ಲಿ ಕೊಡುವಂಥದ್ದು. ಆದರೆ ರಕ್ತದಲ್ಲಿರುವಂತಹ ಪ್ಲೇಟ್ಲೆಟ್ ಇರ್ಬೋದು, ರೆಡ್ ಬ್ಲಡ್ ಸೆಲ್ಸ್ ಇರ್ಬೋದು, ವೈಟ್ ಬ್ಲಡ್ ಸೆಲ್ಸ್ ಇರ್ಬೋದು, ಪ್ಲಾಸ್ಮಾ ಇರ್ಬೋದು, ಬೇರೆ ಬೇರೆ ಪ್ರೋಟೀನ್ಗಳು ಇರ್ಬೋದು, ಆ್ಯಂಟಿಬಾಡಿಗಳು ಇರ್ಬೋದು, ಬೇರೆ ಬೇರೆ ರೀತಿಯಂತಹ ಅದರ ಇರುವಂತಹ ಕಂಪ್ಲೀಟ್ ಆದಂತಹ ಜೀವದ್ರವ್ಯ ನಮಗೆ ರಕ್ತದಿಂದಲೇ ಸಿಗುವಂಥದ್ದು. ಸೊ ಈ ನಿಟ್ಟಿನಲ್ಲಿ ರಕ್ತಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ. ಒಮ್ಮೆ ನಮ್ಮ ದೇಹದಲ್ಲಿ, ಒಬ್ಬ ಸಾಮಾನ್ಯ ಮನುಷ್ಯನ ದೇಹದಲ್ಲಿ 5 ರಿಂದ 6 ಲೀಟರ್ ರಕ್ತ ಇರುವಂಥದ್ದು. ಅದರಲ್ಲಿ ಒಮ್ಮೆ ರಕ್ತದಾನ ಮಾಡುವಾಗ ಕೇವಲ ನಾವು 330 ml 350 ml 350 ml ರಕ್ತವನ್ನು ಮಾತ್ರ ನಾವು ತೆಗಿತೇವೆ ರಕ್ತದಾನ ಮಾಡುವಾಗ. ಒಬ್ಬ ಆರೋಗ್ಯವಂತ ವ್ಯಕ್ತಿ, 60 kg ಇರುವಂಥ ವ್ಯಕ್ತಿ 1 ಲೀಟರ್ ರಕ್ತ ಕಳೆದುಕೊಳ್ಳುವವರೆಗೆ ಏನೂ ಆಗೋದಿಲ್ಲ, ದೇಹಕ್ಕೆ ಏನೂ ಆಗೋದಿಲ್ಲ. ಹಾಗಿರುವಾಗ ಈ 350 ml ನಾವು ರಕ್ತ ತೆಗೆದರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಕೃತಕವಾಗಿ ಉತ್ಪಾದನೆ ಮಾಡಲಿಕ್ಕೆ ಆಗದ ಕಾರಣದಿಂದ ಒಬ್ಬ ವ್ಯಕ್ತಿಯಿಂದ ರಕ್ತವನ್ನು ತೆಗೆದು ಇನ್ನೊಬ್ಬ ವ್ಯಕ್ತಿಗೆ ಕೊಡೋದನ್ನೇ ನಾವು ರಕ್ತದಾನ ಅಂತ ಹೇಳ್ತೇವೆ. ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ತೊಂದರೆಗೊಳಗಾದಂಥ ವ್ಯಕ್ತಿಗೆ ಬೇರೊಬ್ಬ ವ್ಯಕ್ತಿಯಿಂದ ರಕ್ತವನ್ನು ಪಡೆದು ಕೊಡುವಂಥ ದಾನವನ್ನು ರಕ್ತದಾನ ಅಂತ ಹೇಳುವಂಥದ್ದು. ನಮ್ಮ ದೇಶದಲ್ಲಿ ರಕ್ತಕ್ಕೆ ಬಹಳಷ್ಟು ಕೊರತೆ ಇದೆ. ವರ್ಷದಲ್ಲಿ ಸುಮಾರು 4 ರಿಂದ 5 ಕೋಟಿ ಯೂನಿಟ್ಗಳಷ್ಟು ರಕ್ತದ ಅವಶ್ಯಕತೆ ಇದೆ. 1 ಯೂನಿಟ್ ಅಂದರೆ ನಾವು ಒಂದು ರಕ್ತದ ಬ್ಯಾಗ್ ಅಂತ ಏನು ಹೇಳ್ತೇವೆ, 300 ml ಅಥವಾ 330 ml. ಹೌದು 1 ಯೂನಿಟ್ ರಕ್ತ ಅಂತ ಹೇಳಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆಗೆದುಕೊಂಡ್ರೆ ದಿನಕ್ಕೆ 100 ಯೂನಿಟ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬೇಕಾಗ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2,500 ರಿಂದ 3,000 ಯೂನಿಟ್. ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಸುಮಾರು 35 ರಿಂದ 40,000 ಯೂನಿಟ್ ಪ್ರತಿದಿನ ಬೇಕಾಗ್ತದೆ. ಅನ್ಫಾರ್ಚುನೇಟ್ಲಿ ಈ ನಮಗೆ ಬೇಕಾದಂಥ ರಕ್ತದಾನಿಗಳಿಂದಲೇ ಬರಬೇಕು. ದೊಡ್ಡ ಮನಸ್ಸಿನ ದಾನಿಗಳು ಮುಂದೆ ಬಂದು ರಕ್ತದಾನ ಮಾಡಿದರೆ ಅದನ್ನು ನಾವು ಬೇರೆ ರೋಗಿಗಳಿಗೆ ಕೊಡಲಿಕ್ಕಾಗ್ತದೆ. ಆದರೆ ಅನ್ಫಾರ್ಚುನೇಟ್ಲಿ ನಮಗೆ ಎಷ್ಟು ಬೇಕು ಅಷ್ಟು ರಕ್ತ ನಮಗೆ ಸಿಗ್ತಾ ಇಲ್ಲ. ಕೇವಲ 70%, 60 ರಿಂದ 70% ರಕ್ತದಾನಿಗಳಿಂದ ಮಾತ್ರ ಪೂರೈಕೆ ಆಗ್ತಾಯಿದೆ. ಎಲ್ಲ ರೋಗಿಗಳಿಗೆ ರಕ್ತ ಸಕಾಲದಲ್ಲಿ ಸಿಗದೇ ಇರುವ ಕಾರಣ ಭಾಳಷ್ಟು ತೊಂದರೆಗಳು ಉಂಟಾಗ್ತದೆ. ಈ ನಿಟ್ಟಿನಲ್ಲಿ ಜನರಲ್ಲಿ ರಕ್ತದಾನ ಹೆಚ್ಚು ಮಾಡಲಿಕ್ಕೆ ಪ್ರೇರೇಪಣೆ ಕೊಡಲಿಕ್ಕೆ ಈ ರೀತಿ ದಿನಗಳನ್ನು ಆರೈಕೆ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಜನರಿಗೆ ನಾವು ರಕ್ತದಾನ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ, ರಕ್ತದಾನ ಮಾಡೋದ್ರಿಂದ ನಿಮಗಿಂತಿಂಥ ಲಾಭಗಳಿದೆ ಅಂತ ಹೇಳಿ ಜನರನ್ನು ತಲುಪುವಂಥ ಪ್ರಯತ್ನ ನಾವು ವೈದ್ಯರುಗಳು ಮಾಡ್ತಾ ಇರುವಂಥದ್ದು. ನಾವು ಅಲ್ಲಲ್ಲಿ ರಕ್ತದಾನದ ಮಾಹಿತಿ ಕಾರ್ಯಕ್ರಮಗಳನ್ನು ನೋಡಿದ್ದೇವೆ. ರಕ್ತದಾನ ಕೊಡುವುದರಿಂದ ಆಗುವಂತಹ ಪ್ರಯೋಜನ ಅಥವಾ ರಕ್ತದಾನ ಯಾಕೆ ಮಾಡಬೇಕು, ಇಂತಹ ಮಾಹಿತಿ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ನಡೆಸ್ತಾ ಇರ್ತಾರೆ. ಈಗ ಇಂತಹ ರಕ್ತದಾನ ಅಂತ ಹೇಳುವಾಗ ನೀವು ಹೇಳಿದಾಗೆ ಇದುವರೆಗೆ ವಿಜ್ಞಾನಿಗಳಿಗೆ ಸವಾಲಾಗಿರುವಂತಹದ್ದು ರಕ್ತ. ಪರ್ಯಾಯವಾಗಿ ಯಾವುದೇ ವ್ಯವಸ್ಥೆ ರಕ್ತಕ್ಕಿಲ್ಲ. ರಕ್ತಕ್ಕೆ ರಕ್ತವೇ ಆಗಬೇಕು ಹೊರತು ಬೇರೆಲ್ಲದಕ್ಕೂ ಬಹುಶಃ ವಿಜ್ಞಾನಿಗಳೆಲ್ಲ ಕಂಡುಕೊಂಡಿದ್ದಾರೆ. ಕ್ಲೋನ್ ಸೃಷ್ಟಿ ಕೂಡ ಆಗಿದೆ. ಪ್ರತಿ ಸೃಷ್ಟಿ ಅಂತ ಮಾಡೋದ್ರಲ್ಲೂ ವಿಜ್ಞಾನಿಗಳು ಯಶಸ್ವಿಯಾಗಿದ್ದಾರೆ. ಆದರೆ ರಕ್ತಕ್ಕೆ ಪ್ರತಿ ಸೃಷ್ಟಿ ಇದುವರೆಗೆ ಆಗಲಿಲ್ಲ ಅಂತ ಹೇಳುವುದನ್ನು ನಾವು ಕೇಳಿದ್ದೇವೆ. ಈಗ ರಕ್ತದಾನ ಅಂತ ಹೇಳುವಾಗ ಯಾರೆಲ್ಲ ರಕ್ತದಾನ ಮಾಡಬಹುದು? ನೋಡಿ, ರಕ್ತದಾನ 18 ವಯಸ್ಸು ದಾಟಿದಂತಹ ವ್ಯಕ್ತಿ, ಗಂಡಸು ಹೆಂಗಸು ಅನ್ನೋ ಭೇದ ಇಲ್ಲದೆ 65 ವರ್ಷದವರೆಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ರಕ್ತದಾನ ಮಾಡ್ಬೋದು. 18 ವಯಸ್ಸಿನ ನಂತರ 65ರ ಒಳಗೆ. ಮತ್ತು ರಕ್ತದಾನ ಮಾಡುವಂತಹ ವ್ಯಕ್ತಿಯ ದೇಹದ ತೂಕ 45 kgಗಿಂತ ಜಾಸ್ತಿ ಇರಬೇಕು. ದೇಹದ ತೂಕ ಕಡಿಮೆ ಇದ್ದರೆ ದೇಹದಲ್ಲಿ ರಕ್ತದ ಪ್ರಮಾಣವೂ ಕಡಿಮೆ ಇರ್ತದೆ. ನಾನು ಹೇಳಿದೆ ದೇಹದಲ್ಲಿ 5 ರಿಂದ 6 ಲೀಟರ್ ರಕ್ತ ಇರ್ತದೆ. ಆದರೆ ದೇಹದ ತೂಕ ಕಡಿಮೆ ಇದ್ದರೆ ನಾವು ಸಾಮಾನ್ಯವಾಗಿ ರಕ್ತದಾನ ಮಾಡೋದು ಬೇಡ ಅಂತ ಹೇಳ್ತೇವೆ. 45 kgಗಿಂತ ಜಾಸ್ತಿ ಇರಬೇಕು. ಅದರ ಜೊತೆಗೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂತ ನಾವು ಏನು ಹೇಳ್ತೇವೆ, ರಕ್ತದಲ್ಲಿ ಆಕ್ಸಿಜನನ್ನು, ಆಮ್ಲಜನಕವನ್ನು ಪೂರೈಕೆ ಮಾಡೋದು ಜೀವಕೋಶಗಳಿಗೆ, ಇದು ಹಿಮೋಗ್ಲೋಬಿನ್, ಕೆಂಪು ರಕ್ತ ಕಣದ ಒಳಗಿರುವಂಥ ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ಕಡಿಮೆ ಆದರೆ ಅದನ್ನು ನಾವು ರಕ್ತಹೀನತೆ ಅಂತ ಹೇಳ್ತೇವೆ. ಅದನ್ನು ಅನೀಮಿಯಾ ಅಂತ ಹೇಳ್ತೇವೆ. ಸೊ ಒಬ್ಬ ವ್ಯಕ್ತಿಗೆ, ಆರೋಗ್ಯವಂತ ವ್ಯಕ್ತಿಗೆ, ಮಹಿಳೆಯರಲ್ಲಿ 12, ಪುರುಷರಲ್ಲಿ 15
ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಅಂತ ಹೇಳಿ 100 ml ಇರುವಂಥ ಒಂದು ವ್ಯಾಲ್ಯೂ ಅದು 12ಕ್ಕಿಂತ ಕಡಿಮೆ ಇದ್ದರೆ, ಹೆಮೋಗ್ಲೋಬಿನ್ 12ಕ್ಕಿಂತ ಕಡಿಮೆ ಇದ್ದರೆ ನಾವು ಅವರಿಗೆ ಅನೆಮಿಯಾ ಇದೆ, ರಕ್ತಹೀನತೆ ಇದೆ ಅಂಥೇಳಿ. ಅದಕ್ಕಿಂತ ಕಡಿಮೆ ಇದ್ದರೆ ರಕ್ತದಾನ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ನಮ್ಮ ರಕ್ತದಲ್ಲಿ ಹೆಮೋಗ್ಲೋಬಿನ್ 12ಕ್ಕಿಂತ ಜಾಸ್ತಿ ಇದ್ದರೆ ರಕ್ತದಾನ ಮಾಡುವಂಥದ್ದು. ಇನ್ನು ಮಹಿಳೆಯರು ವರ್ಷಕ್ಕೆ 3 ಬಾರಿ ರಕ್ತದಾನ ಮಾಡ್ಬೋದು, ಅಂದರೆ ಪ್ರತಿ 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ಬೋದು. ಪುರುಷರಾದರೆ ಪ್ರತಿ 3 ತಿಂಗಳಿಗೊಮ್ಮೆ, 3 ತಿಂಗಳಿಗೆ ಅಂದರೆ ಪ್ರತಿ 100 ದಿನಕ್ಕೊಮ್ಮೆ ರಕ್ತದಾನ, ವರ್ಷಕ್ಕೆ 4 ಬಾರಿ ರಕ್ತದಾನ ಮಾಡ್ಬೋದು. ಮಹಿಳೆಯರಿಗೆ ಅವರದೇ ಆದ ಸಮಸ್ಯೆಗಳಿರುವುದರಿಂದ ವರ್ಷಕ್ಕೆ 3 ಬಾರಿ, ಪುರುಷರು ವರ್ಷಕ್ಕೆ 4 ಬಾರಿ ರಕ್ತದಾನ ಮಾಡುವಂಥದ್ದು. ಈ ರೀತಿ ರಕ್ತದಾನ ಮಾಡುವುದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಒಮ್ಮೆ ರಕ್ತದಾನ ಮಾಡುವಾಗ ತೆಗೆಯುವಂಥ 350 ml ರಕ್ತ ಏನಿದೆ 24 ಗಂಟೆಗಳಲ್ಲಿ ದೇಹದ ಜೀವಕೋಶಗಳಲ್ಲಿ ರಕ್ತ ಉತ್ಪತ್ತಿಯಾಗೋದು ನಮಗೆಲ್ಲ ಗೊತ್ತಿದೆ. ಎಲುಬಿನ ಒಳಗಿರುವಂಥ ಅಸ್ಥಿ ಮಜ್ಜೆ ಅಂತ ಹೇಳಿ ಬೋನ್ ಮ್ಯಾರೋದಲ್ಲಿ ರಕ್ತ ಉತ್ಪತ್ತಿಯಾಗುವಂಥದ್ದು. ರಕ್ತದಾನ ಮಾಡಿದ 24ರಿಂದ 48 ಗಂಟೆಯ ಒಳಗೆ ಎಲ್ಲ ರಕ್ತವು ಉತ್ಪತ್ತಿಯಾಗಿ ಪುನರುತ್ಪತ್ತಿಯಾಗಿ ಕೆಂಪು ರಕ್ತ ಕಣ ಇರ್ಬೋದು, ಪ್ಲೇಟ್ಲೆಟ್ ಇರ್ಬೋದು, ಬಿಳಿ ರಕ್ತ ಕಣ ಇರ್ಬೋದು, ಪ್ಲಾಸ್ಮಾ ಇರ್ಬೋದು, ಎಲ್ಲವೂ ಪುನರುತ್ಪತ್ತಿಯಾಗಿ ಪುನಃ ನಮ್ಮ ರಕ್ತನಾಳಗಳಿಗೆ ಸೇರಿಕೊಂಡು ಆ ವ್ಯಕ್ತಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸೊ ಒಬ್ಬ ಆರೋಗ್ಯವಂತ ವ್ಯಕ್ತಿ 18 ವಯಸ್ಸಿಗೆ ರಕ್ತದಾನ ಮಾಡಲಿಕ್ಕೆ ಶುರು ಮಾಡಿದರೆ 65 ವರ್ಷದವರೆಗೆ ಸುಮಾರು 300 ಬಾರಿ ರಕ್ತದಾನ ಮಾಡ್ಬೋದು ಜೀವಮಾನದಲ್ಲಿ. 1 ಯೂನಿಟ್ ರಕ್ತದಿಂದ 3 ಜನರ ಜೀವ ಉಳಿಸ್ಬೋದು. ನೀವು ವೈದ್ಯರಲ್ಲದಿದ್ದರೂ ಸಹ ಒಬ್ಬ ವ್ಯಕ್ತಿ 800ರಿಂದ 1000 ಜನರ ಜೀವ ಉಳಿಸುವಂಥ ಶಕ್ತಿ ನಮ್ಮ ರಕ್ತಕ್ಕಿದೆ. ನಾನು ಹೇಳೋದಿಷ್ಟೇ, ಪ್ರತಿ 3 ತಿಂಗಳಿಗೊಮ್ಮೆ ನಿಯಮಿತವಾಗಿ ರಕ್ತದಾನ ಮಾಡಿ ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಅದರ ಜೊತೆಗೆ ಬೇರೆಯವರಿಗೂ ಸಹ ಅಗತ್ಯವಿರುವಾಗ ರಕ್ತ ದೊರಕಿದರೆ ಅವರ ಜೀವವನ್ನು ಉಳಿಸಲಿಕ್ಕೂ ಸಹ ಸಹಾಯ ಮಾಡಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸಾಧಾರಣವಾಗಿ ನಮ್ಮೆಲ್ಲರಿಗೂ ಒಂದು ನಂಬಿಕೆ ಇತ್ತು ಹಿಂದೆ ಎಲ್ಲ, ರಕ್ತ ಕೊಟ್ಟರೆ ನಮಗೆ ತೊಂದರೆ ಆಗ್ತದೆ ಅನ್ನುವಂಥ ಒಂದು ಹಿಂಜರಿಕೆ. ಈಗ ಅದು ಕಡಿಮೆ ಆಗುತ್ತಾ ಇದೆ. ಆದರೂ ಯುವ ಜನಾಂಗ ರಕ್ತದಾನ ಮಾಡುವ ಬಗ್ಗೆ ಇನ್ನೂ ಕೂಡ ಅಷ್ಟು ಜಾಗೃತರಾಗಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ರಕ್ತದಾನಿಗಳ ಕೊರತೆ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ನಮ್ಮ ಬಂಧುಗಳಿಗೆ ಯಾರಿಗಾದರೂ ತೊಂದರೆ ಆದಾಗ ಈ ಸಮಸ್ಯೆ ನಮಗೆ ಕಾಡುತ್ತದೆ. ನಾವು ಒಂದು ರಕ್ತಕ್ಕಾಗಿ ಪಡುವ ಕಷ್ಟಗಳು, 3 ಬಾಟ್ಲ್ ರಕ್ತ ತನ್ನಿ, 4 ಬಾಟ್ಲ್ ರಕ್ತ ತನ್ನಿ, 10 ಬಾಟಲ್ ರಕ್ತ ಬೇಕು, ನಾಳೆ ಒಳಗೆ ಬೇಕು ಅಂತ ಹೇಳುವಾಗ ನಮಗೆ ಗೊತ್ತಾಗ್ತದೆ ರಕ್ತಕ್ಕೆ ಎಷ್ಟು ಕಷ್ಟ ಇದೆ ಹೇಳಿಕೊಂಡು. ಹೌದು, ಇದು ಏನಾಗ್ತದೆ ಅಂತ ಹೇಳಿದರೆ, ರಕ್ತ ಬೇಕು ಅಂತ ಹೇಳಿ ನಮಗೆ ಫೋನ್ ಮಾಡ್ತಾರೆ, ನಮಗೆ ಇಷ್ಟು ಬಾಟ್ಲ್ ರಕ್ತ ಬೇಕು ಅಂತೇಳಿ. ಅವರ ಜೊತೆಯಲ್ಲಿ ರೋಗಿ ಜೊತೆಯಲ್ಲಿರೋರಿಗೆ ನೀವು ಯಾಕೆ ರಕ್ತದಾನ ಎಂಕು ಪೋಡಿಗೆ ಹಾಕೊಂಡು ಎಂಕು ಬುಕ್ಕ ಬಾಡಿ ವೀಕ್ನೆಸ್ ಹಾಕೊಂಡು ಅಂತ ಅವರೇ ಹೇಳ್ತಾರೆ. ಒಬ್ಬ ತನ್ನ ಸ್ವಂತ ಅಣ್ಣನಿಗೆ, ತಮ್ಮನಿಗೆ, ತಂಗಿಗೆ, ತಂದೆ ತಾಯಿಗೆ ಅವರಿಗೆ ರಕ್ತ ಕೊಡಲಿಕ್ಕೆ ಆಗಲಿಲ್ಲ ಅಂತೇಳಿ ಆದರೆ ಮತ್ತು ಬೇರೆಯವರಿಗೆ ಹೇಗೆ ಅವರು ರಕ್ತ ಕೊಡ್ತಾರೆ? ಈ ರೀತಿಯ ಒಂದು ರಕ್ತ ಕೊಟ್ಟರೆ ಏನೂ ಆಗುವುದಿಲ್ಲ. ರಕ್ತ ಕೊಡುವುದು ಒಂದು ಸಹಜವಾದ ಪ್ರಕ್ರಿಯೆ ಅಂತ ಹೇಳೋ ಒಂದು ಭಾವನೆ ಎಲ್ಲ ಜನರಲ್ಲಿ ಬರಬೇಕು. ಈ ನಿಟ್ಟಿನಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ ಅಂಥೇಳಿ ನಮ್ಮ ಜನರಿಗೆ ತಿಳಿಸಲಿಕ್ಕೆ ನಾವು ಈ ರೀತಿ ಮಾಹಿತಿ ಕಾರ್ಯಕ್ರಮಗಳನ್ನು ನೀಡಿ ಜನರಲ್ಲಿ ರಕ್ತದಾನದ ಬಗ್ಗೆ ಇರುವಂಥ ಮೂಢನಂಬಿಕೆಗಳನ್ನು, ತೊಂದರೆಗಳನ್ನು ಹೋಗಲಾಡಿಸಿ. ಕೆಲವೊಂದು ಜನರು ರಕ್ತದಾನ ಮಾಡಬಾರ್ದು ನೋಡಿ. ಅತಿಯಾದ ಡಯಾಬಿಟೀಸ್, ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್, ಅತಿಯಾದ ರಕ್ತದೊತ್ತಡ ಇದ್ದರೆ ನಾವು ರಕ್ತದಾನ ಮಾಡುವವರಿಗೆ ಬಂದವರನ್ನು ಹಾಗೆ ನೇರವಾಗಿ ನಾವು ರಕ್ತದಾನಕ್ಕೆ ಮಾಡೋದಿಲ್ಲ. ಬಂದ ಕೂಡಲೇ ಈಗ ತಾನು ಹೇಳಿದೆ ಅವರ ಹೈಟು, ವೆಯ್ಟ್ ಮತ್ತು ಅವರದ್ದು ಹೆಮೋಗ್ಲೋಬಿನ್ ಎಲ್ಲವನ್ನು ಚೆಕ್ ಮಾಡ್ತೇವೆ. ಮತ್ತು ರಕ್ತದಾನ ಮಾಡುವ ಹಿಂದಿನ ದಿವಸ ಅವರು ಚೆನ್ನಾಗಿ ನಿದ್ದೆ ಮಾಡಿರಬೇಕು. ಕನಿಷ್ಠ 5ರಿಂದ 7 ಗಂಟೆಗಳ ಕಾಲ ಸುಖ ನಿದ್ರೆ ಮಾಡಿರಬೇಕು. ಮತ್ತು 1 ಗಂಟೆಗಿಂತ ಮೊದಲು ಸರಿಯಾಗಿ ಆಹಾರ ತಗೊಂಡಿರಬೇಕು. ಮತ್ತು ಸರಿಯಾದ ದ್ರವಾಹಾರನೂ ತೆಗೆದುಕೊಂಡಿರಬೇಕು. ರಕ್ತದಾನ ಮಾಡಿದ ಕೂಡಲೇ ನಾವು ಅವರಿಗೆ ಏನು 350 ml ತೆಗೆದಿದ್ದೇವೆ ಅಷ್ಟೇ ಜ್ಯೂಸ್ ಇರ್ಬೋದು ಅಥವಾ ಇನ್ಯಾವುದೇ ದ್ರಾವಣವನ್ನು ಅವರಿಗೆ ಕೊಡ್ತೇವೆ, ರಿಪ್ಲೇಸ್ ಮಾಡ್ತೇವೆ. ಮತ್ತು ಯಾವುದೇ ರೀತಿಯ ಲಸಿಕೆ, ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿದ್ದರೆ, ಹೆಪಟೈಟಿಸ್ ಇರ್ಬೋದು, ಯಾವುದೇ ರೋಗಕ್ಕೆ ಲಸಿಕೆ ಹಾಕಿಸ್ಕೊಂಡಿದ್ದರೆ ಅಂಥವರಿಂದ ನಾವು 6 ತಿಂಗಳ ಕಾಲ ರಕ್ತದಾನ ಮಾಡಿಸಿಕೊಳ್ಳೋದಿಲ್ಲ. ಅಥವಾ ಥ್ರೋಟ್ ಇನ್ಫೆಕ್ಷನ್ ಇದ್ದರೆ, ಅಥವಾ ಅವರಿಗೆ ಯಾವುದಾದ್ರೂ ಆ್ಯಂಟಿಬಯೋಟಿಕ್ ತಗೊಳ್ಳಿದ್ದಿದ್ದರೆ, ಅಥವಾ ಜ್ವರದಿಂದ ಬಳಲ್ತಾ ಇದ್ದರೆ ಅಂಥವರಿಂದ ನಾವು ರಕ್ತದಾನ ಮಾಡೋದಿಲ್ಲ. ಸೊ ರಕ್ತದಾನ ಮಾಡುವ ಮೊದಲು ವೈದ್ಯರು ರೋಗಿಯನ್ನು, ರಕ್ತದಾನ ಮಾಡುವವರನ್ನು ಕೂಲಂಕುಷವಾಗಿ ಪರೀಕ್ಷೆ ಮಾಡಿಸಿ ಚೆಕ್ ಮಾಡಿ ಅವರು ರಕ್ತದಾನ ಮಾಡಲಿಕ್ಕೆ ಅರ್ಹತೆ ಇದೆ ಅಂತೇಳಿ ಸರ್ಟಿಫೈ ಮಾಡಿದ ನಂತರವೇ ನಾವು ಅವರಿಂದ ರಕ್ತದಾನ ಮಾಡಿಸಿಕೊಳ್ಳೋದು. ಸೊ ರಕ್ತದಾನ ಮಾಡುವಂಥದ್ದು ಬಹಳ ಸರಳವಾದಂತಹ, ಕೇವಲ 10 ನಿಮಿಷಗಳಲ್ಲಿ ನಡೆದು ಹೋಗುವಂಥ ಒಂದು ವೈಜ್ಞಾನಿಕವಾದಂಥ ಪ್ರಕ್ರಿಯೆ. ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಇಮಿಡಿಯೇಟ್ಲಿ ರಕ್ತದಾನ ಮಾಡಿ ಒಂದು 10 ನಿಮಿಷ ನಾವು ಅವರಿಗೆ ರೆಸ್ಟ್ ತಗೊಳ್ಳೋಕ್ಕೆ ಹೇಳ್ತೇವೆ. ಏನು 350 ml ಕೊಟ್ಟಿದ್ದೇವೆ ಅದನ್ನು ರಿಪ್ಲೇಸ್ ಮಾಡಿ ಅವರನ್ನು
ನಾರ್ಮಲ್ ಆದ ನಂತರ ಅವರನ್ನು ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಮಾಡಲಿಕ್ಕೆ ನಾವು ಅವರನ್ನು ಕಳಿಸಿಕೊಡುವಂಥದ್ದು. ಸಾಧಾರಣವಾಗಿ ರಕ್ತದಾನ ಮಾಡುವಾಗ ಹೇಳ್ತಾರೆ, ರಕ್ತದಾನ ಮಾಡುವುದರಿಂದ ಕೂಡ ಆರೋಗ್ಯಕ್ಕೆ ಒಳ್ಳೆಯದಿದೆ ಅಂತ ಹೇಳಿಕೊಂಡು, ಏನು ಒಳ್ಳೆಯದಿದೆ, ಇದು ಪ್ರಯೋಜನ ಏನು? ರಕ್ತದಾನ ಮಾಡುವುದರಿಂದ 10 ಹಲವು ಲಾಭಗಳಿದೆ. ನಂಬರ್ 1, ರಕ್ತದಾನ ಮಾಡುವುದರಿಂದ ನಮ್ಮ ದೇಹದ ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ. ಅತಿಯಾದ ಕೊಬ್ಬು ಇದ್ದರೆ ನಮ್ಮ ದೇಹದಲ್ಲಿರೋದು ರಕ್ತದಾನ ಮಾಡುವಾಗ ಕೊಬ್ಬು ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗ್ತದೆ. ಹಾಗೆ ನೀವು ಕೇಳ್ಬೋದು, ಆದರೆ ಅದನ್ನು ತಗೊಂಡವನಿಗೆ ಕೊಬ್ಬು ಬರ್ತದ ಅಂಥೇಳಿ. ಹಾಗೆ ಆಗೋದಿಲ್ಲ. ನಮ್ಮ ರಕ್ತದಾನ ಮಾಡಿದಂತಹ ವ್ಯಕ್ತಿಗೆ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಅಂಶ, ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ. ನ್ಯಾಚುರಲಿ ಒಮ್ಮೆ ಕೊಬ್ಬಿನ ಅಂಶ ಕಡಿಮೆ ಆದ ಕೂಡಲೇ ಆ ವ್ಯಕ್ತಿಗೆ ಹೃದಯಾಘಾತ ಆಗುವ ಸಂಭವಗಳು ಬಹಳಷ್ಟು ಕಡಿಮೆ ಆಗ್ತದೆ. ಇದು ಸಂಶೋಧನೆಗಳಿಂದ ಪ್ರೂವ್ ಆಗಿದೆ. ನೀವು ನಿಯಮಿತವಾಗಿ ವರ್ಷಕ್ಕೆ 4 ಬಾರಿ ರಕ್ತದಾನ ಮಾಡ್ತಾ ಇದ್ದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳು ಬಹಳ 50% ಕಡಿಮೆ ಆಗ್ತದೆ ಅಂತೇಳಿ ಸಂಶೋಧನೆಗಳಿಂದ ಪ್ರೂವ್ ಆಗಿದೆ. ಸೊ ನಿಮಗೆ ಹೆಚ್ಚು ಕಾಲ ಬದುಕಬೇಕು ಅಂತ ಆಸೆ ಇದ್ದರೆ ನಿಯಮಿತವಾಗಿ ರಕ್ತದಾನ ಮಾಡಿ ಬೇರೆಯವರ ಜೀವ ಉಳಿಸುವುದರ ಜೊತೆಗೆ ನಿಮ್ಮ ಜೀವಿತದ ಅವಧಿಯನ್ನು ಸಹ ಜಾಸ್ತಿ ಮಾಡಿಕೊಳ್ಬೋದು. ಇನ್ನು ರಕ್ತದಾನ ಮಾಡೋದರಿಂದ ನಾವು ಏನು ರಕ್ತ ಕೊಡ್ತೇವೆ ಆ ರಕ್ತ ನಮ್ಮ ಹೊಸ ರಕ್ತ 24ರಿಂದ 48 ಗಂಟೆಗಳ ಕಾಲ ಪುನರುತ್ಪತ್ತಿ ಆಗ್ತದೆ. ಸೊ ನಮಗೆ ಹೊಸ ಚೈತನ್ಯ ಬರ್ತದೆ. ಹೊಸ ಜೀವಕೋಶಗಳು, ಹೊಸ ಪ್ಲೇಟ್ಲೆಟ್ಗಳು ನಮ್ಮ ರಕ್ತಕ್ಕೆ ಬಂದು ಸೇರ್ತದೆ. ಸೊ ಒಂದು ರೀತಿಯಾದಂಥ ಉಲ್ಲಾಸ, ಚೈತನ್ಯ ನಮ್ಮ ದೇಹಕ್ಕೆ ಬರ್ತದೆ. ಇನ್ನು ರಕ್ತದೊತ್ತಡ ಇರುವವರು ನಿಯಮಿತವಾಗಿ ರಕ್ತದಾನ ಮಾಡಬೇಕು. ಮಾಡಿದರೆ ರಕ್ತದೊತ್ತಡವನ್ನು ಸಹ ಕಡಿಮೆ ಮಾಡ್ತದೆ ಅಂತೇಳಿ ಸಂಶೋಧನೆಗಳಿಂದ ಪ್ರೂವ್ ಆಗಿದೆ. ಈ ನಿಟ್ಟಿನಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ನಿಮ್ಮ ದೇಹದ ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ, ನಿಮಗೆ ಒಂದು ವಿಶೇಷವಾದ ಚೈತನ್ಯ ಮತ್ತು ಹೊಸ ಚಿಂತನೆಗಳು ಬರ್ತದೆ, ಪ್ಲಸ್ ನಿಮ್ಮ ರಕ್ತದೊತ್ತಡವೂ ಕಡಿಮೆ ಆಗ್ತದೆ. ಇಷ್ಟೆಲ್ಲ ಲಾಭಗಳಿದೆ. ಇದರ ಜೊತೆಗೆ ನಿಮಗೆ ಒಂದು ಜೀವ ಉಳಿಸಿದಂಥ ಸಾರ್ಥಕ್ಯತೆ. ನೀವು ಒಬ್ಬ ಸಾಮಾನ್ಯ ಮನುಷ್ಯರಾಗಿದ್ದು ಸಹ ನಿಮ್ಮ ಕೊಡುವ ರಕ್ತದಿಂದ ಇನ್ನೊಂದು ಜೀವ ಉಳಿಸಿದಂತಹ ಪುಣ್ಯ ನಿಮಗೆ ಸಿಗ್ತದೆ. ಇದಕ್ಕಿಂತ ಅಮೂಲ್ಯವಾದ ಲಾಭ ಇನ್ನೇನು ಬೇಕು ನಮಗೆ? ಸೊ ಈ ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇ, ರಕ್ತ ನೀಡುವುದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಬಹಳಷ್ಟು ಇನ್ನೊಂದು ಜೀವ ಉಳಿಸಿದಂತಹ ಪುಣ್ಯ ನಿಮಗೆ ಬರ್ತದೆ. ಈ ಕಾರಣದಿಂದ ನಿಯಮಿತವಾಗಿ ರೆಗ್ಯುಲರ್ ಆಗಿ 4 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ತಾಯಿರಿ, ಜೀವವನ್ನು ಉಳಿಸ್ತಾಯಿರಿ. ಅದರ ಪುಣ್ಯ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಸಿಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಆತ್ಮೀಯ ವೀಕ್ಷಕ ಬಾಂಧವರೇ, ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನದ ದಿನ. ಈ ದಿನದ ಮಹತ್ವ ಏನು, ರಕ್ತದಾನ ನಾವು ಯಾಕಾಗಿ ಮಾಡಬೇಕು, ರಕ್ತದಾನ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಆಗುವ ಲಾಭ ಏನು ಎನ್ನುವಂತಹ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಈ ಮಾತುಕತೆಯನ್ನು ಮುಂದುವರಿಸ್ತಾ, ಡಾಕ್ಟ್ರೆ, ಈಗ ರಕ್ತದಾನ ಅಂತ ಹೇಳುವಾಗ ಕೂಡ ಕೆಲವರು ರಕ್ತ ಕೊಟ್ಟರು ಹೇಳ್ತಾರೆ, ನಾವು ರಕ್ತ ಕೊಟ್ಟರು ಕೂಡ ಕೊಟ್ಟು ರಕ್ತ ತೆಗೆದುಕೊಳ್ಬೇಕಾಗ್ತದೆ ಹೇಳಿಕೊಂಡು. ಹಾಗಿದ್ರೆ ಈ ರಕ್ತವನ್ನು ಹೇಗೆ ಉಪಯೋಗಿಸ್ತಾರೆ? ನೋಡಿ, ಒಬ್ಬ ವ್ಯಕ್ತಿಯಿಂದ ನಾವು ರಕ್ತ ತೆಗೆದುಕೊಂಡ ಮೇಲೆ ರಕ್ತವನ್ನು ನಾವು ಚೀಲಗಳಲ್ಲಿ ನಾವು ಸಪ್ರೇಟಾಗಿ ತೆಗೆದುಕೊಳ್ಳುವಂಥದ್ದು. ಇನ್ನು ಕೆಲವೊಂದು ಮೂಢನಂಬಿಕೆಗಳು ಜನರಲ್ಲಿದೆ. ಏನಂದರೆ ರಕ್ತದಾನ ಮಾಡಿದರೆ ವೀಕ್ನೆಸ್ ಬರ್ತದೆ, ರಕ್ತದಾನ ಮಾಡಿದರೆ ನಮಗೆ HIV ಬರ್ತದೆ, ಹೆಪಟೈಟಿಸ್ ಬರ್ತದೆ. ಒಬ್ಬ ವ್ಯಕ್ತಿಗೆ ಯೂಸ್ ಮಾಡಿದಂಥ ಸೂಜಿ ಮತ್ತು ಚೀಲವನ್ನು ಇನ್ನೊಂದು ವ್ಯಕ್ತಿಗೆ ನಾವು ಉಪಯೋಗಿಸೋದಿಲ್ಲ. ಒಬ್ಬ ವ್ಯಕ್ತಿಯಿಂದ ರಕ್ತ ತೆಗೆದ ಮೇಲೆ ಆ ರಕ್ತವನ್ನು ಕೂಲಂಕುಷವಾಗಿ ನಾವು ಪರೀಕ್ಷೆ ಮಾಡ್ತೇವೆ. ಅದಕ್ಕೆ HIV ಇದೆಯಾ, ಹೆಪಟೈಟಿಸ್ ಇದೆಯಾ, ಅಥವಾ ಇನ್ಯಾವುದೇ ಸಿಫಿಲಿಸ್ ಇದೆಯಾ, ಮಲೇರಿಯಾ ಇದೆಯಾ, ಯಾವ ರೋಗ ಇದೆ ಎಲ್ಲವನ್ನು ನಾವು ಚೆಕ್ ಮಾಡ್ತೇವೆ. ಆ ರಕ್ತ ಶುದ್ಧ ರಕ್ತ, ಪರಿಶುದ್ಧವಾದ ರಕ್ತ ಅಂಥೇಳಿ ನಾವು ಸರ್ಟಿಫೈ ಮಾಡ್ತೇವೆ. ಅದು ಯಾವ ಬ್ಲಡ್ ಗ್ರೂಪ್ ಇದೆ ಅಂಥೇಳಿ, ಗುಂಪು ರಕ್ತದಲ್ಲಿ ನಮಗೆಲ್ಲ ಗೊತ್ತಿದೆ. AB ಮತ್ತು O ಪಾಸಿಟಿವ್, O ನೆಗೆಟಿವ್, ಈ ರೀತಿ 4 ಗುಂಪುಗಳಿದೆ. ಆ ಯಾವ ರಕ್ತದ ಗುಂಪು ಅದರ ಪರಿಶುದ್ಧವಾದ ರಕ್ತ ಅಂಥೇಳಿ ನಾವು ಅದನ್ನು ದಾಖಲೆ ಮಾಡಿ ಆಮೇಲೆ ಅದನ್ನು ಸ್ಟೋರ್ ಮಾಡುವಂಥದ್ದು. ಈ ರೀತಿ ಟೆಸ್ಟ್ ಮಾಡಿದಾಗ ಆ ರಕ್ತ ಪರಿಶುದ್ಧವಾಗಿಲ್ಲ, ಅದಕ್ಕೆ ಯಾವುದೇ ರೀತಿಯ ಸೋಂಕು ಇದೆ, HIV ಇದೆ ಅಂತ ಹೇಳಿದರೆ ಅದನ್ನು ನಾವು ವೈಜ್ಞಾನಿಕವಾಗಿ ಡಿಸ್ಪೋಸ್ ಮಾಡ್ತೇವೆ. ಅದನ್ನು ತಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕೋದಲ್ಲ, ಅದಕ್ಕೆ ಅದರದ್ದೇ ಆದಂಥ ಸಿಸ್ಟಮ್ ಇದೆ. ಅಂದರೆ ಒಂದು ಸಂಗ್ರಹಿಸಿದಂತಹ ರಕ್ತದಲ್ಲೂ ತೊಂದರೆ ಕಂಡ್ರೆ ಅದು ಅಷ್ಟೇ ಎಚ್ಚರಿಕೆಯಿಂದ ಅದನ್ನು ನಾವು ನಿರ್ಮೂಲನೆ ಮಾಡಬೇಕು. ಮತ್ತು ಒಬ್ಬ ವ್ಯಕ್ತಿಯಿಂದ ತೆಗೆದ ರಕ್ತವನ್ನು ನೇರವಾಗಿ ಇನ್ನೊಂದು ವ್ಯಕ್ತಿಗೆ ತಗೊಂಡೋಗಿ ಕೊಡಲಿಕ್ಕೆ ಆಗೋದಿಲ್ಲ. ಇವತ್ತು ಒಬ್ಬ ವ್ಯಕ್ತಿಯಿಂದ ರಕ್ತ ತಗೊಂಡ್ರೆ ನಮಗೆ ಕನಿಷ್ಠ ಪಕ್ಷ 24ರಿಂದ 48 ಗಂಟೆಗಳ ಕಾಲ ಟೆಸ್ಟ್ ಮಾಡಲಿಕ್ಕೆ ಬೇಕಾಗತ್ತೆ. ಈ ಎಲೈಸಾ ಟೆಸ್ಟ್ ಮುಖಾಂತರ HIV ಇಲ್ಲ ಅಂಥೇಳಿ. ಈಗ NAT ಟೆಸ್ಟ್ ಅಂತ ಇದೆ, ಅತ್ಯಂತ ನಿಖರವಾದ ಟೆಸ್ಟ್, ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟ್ ಅಂತ ಹೇಳ್ತೇವೆ. ಅದರಿಂದ
HIV ಇದೆಯೋ ಈವನ್ ವಿಂಡೋ ಪೀರಿಯಡಲ್ಲಿ ಕಿಟಕಿ ಅವಧಿಯಲ್ಲಿ ಇದ್ದಾಗಲೂ ಸಹ ನಮಗೆ ಕಂಡುಹಿಡಿಯುವಂಥ ಒಂದು ವಿಶೇಷವಾದಂಥ ಒಂದು ಸೌಲಭ್ಯ ಸಹ ನಮಗಿದೆ. ಸೊ ನಾವು ಸಿನಿಮಾಗಳಲ್ಲಿ ಮೂವಿಗಳಲ್ಲಿ ನೋಡಿದ ಹಾಗೆ ಹೀರೋ ಸಾಯ್ತಾ ಇರೋದು, ಹೀರೋಯಿನ್ ಸಾಯ್ತಾ ಇರೋದು, ಹೀರೋ ಬಂದುಬಿಟ್ಟು ಅವನ ಕೈಯಿಂದಲೇ ಡೈರೆಕ್ಟಾಗಿ ವೈರ್ ಹಾಕಿ ಇನ್ನೊಂದು ರೋಗಿಗೆ ಕೊಡುವಂಥದ್ದು, ಅಂಥದ್ದೆಲ್ಲ ನಿಜ ಜೀವನದಲ್ಲಿ ಆಗೋದಿಲ್ಲ, ಆಗಲಿಕ್ಕೆ ಸಾಧ್ಯವಿಲ್ಲ. ಅಂಥದ್ದೆಲ್ಲ ಬರೀ ಸಿನಿಮಾಗಳಲ್ಲಿ ಆಗುವಂಥದ್ದು. ನಮ್ಮ ನಿಜ ಜೀವನದಲ್ಲಿ ಒಬ್ಬ ವ್ಯಕ್ತಿಯಿಂದ ತೆಗೆದ ರಕ್ತವನ್ನು ಪರಿಶುದ್ಧ ಅಂಥೇಳಿ ಸರ್ಟಿಫೈ ಮಾಡಿ ಆಮೇಲೆ ಕ್ರಾಸ್ ಮ್ಯಾಚಿಂಗ್ ಅಂತ ಮಾಡ್ತೇವೆ. ರೋಗಿ ಯಾವ ರಕ್ತದ ಗುಂಪು ಅಂತ ನೋಡಿ ಅದಕ್ಕೆ ಮ್ಯಾಚ್ ಆಗುವಂಥ ರಕ್ತವನ್ನೇ, ಎ ಪಾಸಿಟಿವ್ ಆದರೆ ಎ ಪಾಸಿಟಿವ್ ರಕ್ತವನ್ನೇ ನಾವು ತೆಕ್ಕೊಂಡು ಕೊಡುವುದರ ಮೊದಲು ಕ್ರಾಸ್ ಮ್ಯಾಚಿಂಗ್ ಅಂತೇಳಿ ಟೆಸ್ಟ್ ಮಾಡ್ತೇವೆ. ಈ ರಕ್ತವನ್ನು ಆ ರೋಗಿಯ ರಕ್ತವನ್ನು ದಾನ ಪಡೆದ ರಕ್ತವನ್ನು ಮ್ಯಾಚ್ ಮಾಡಿ ಅದರ ರಿಯಾಕ್ಷನ್ ಆಗೋದಿಲ್ಲ ಅಂತ ಕನ್ಫರ್ಮ್ ಮಾಡಿ ಆಮೇಲೆ ರಕ್ತಪೂರಣವನ್ನು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳಿ ಮಾಡುವಂಥದ್ದು. ಸೊ ಈ ರೀತಿ ಒಂದು ರಕ್ತದಾನದ ಪ್ರಕ್ರಿಯೆ ಅಂತ ನಾವು ಹೇಳ್ತೇವೆ. ಈ ಪ್ರಕ್ರಿಯೆಗೆ ತಗಲುವ ವೆಚ್ಚಗಳನ್ನೇ ಬಹುಶಃ ಅಲ್ಲಿ ರಕ್ತ ಕೊಡುವಾಗ ತೆಗೆದುಕೊಳ್ಳಿ. ಹೌದು. ಈಗ ಒಬ್ಬ ವ್ಯಕ್ತಿಗೆ ರಕ್ತದಾನ ನಾನು ಫ್ರೀಯಾಗಿ ಕೊಟ್ಟಿದ್ದೇನೆ, ನನಗೂ ಸಹ ಫ್ರೀ ಕೊಡಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಅಲ್ಲ, ಸಾಮಾನ್ಯರಲ್ಲಿ ಈ ಮನೋಭಾವನೆ ಈಗಲೂ ಇದೆ. ನಾವೆಲ್ಲ ರಕ್ತದಾನ ಮಾಡಿದವರು, ನಾವು ಹೋಗಿ ರಕ್ತ ಕೇಳುವಾಗ ನಮ್ಮ ಹತ್ರ ಹಣ ಕೇಳ್ತಾರೆ ಹೇಳಿ. ಅದು ಆ ರಕ್ತ ಪರಿಶುದ್ಧ ಅಂತೇಳಿ ಪ್ರೂವ್ ಆಗಬೇಕಾದ್ರೆ ಎಲ್ಲ ಟೆಸ್ಟ್ಗಳು ಮಾಡಬೇಕು. ಈ ಟೆಸ್ಟ್ಗಳನ್ನು ಫ್ರೀಯಾಗಿ ಉಚಿತವಾಗಿ ಮಾಡೋಕ್ಕಾಗಲ್ಲ. ಸರ್ಕಾರ ಸಹ ಇದಕ್ಕೆ ಸೌಲಭ್ಯ ಕೊಡ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನ್ಯಾಟ್ ಟೆಸ್ಟ್ ಅಂತ ನಮ್ಮ ಮಂಗಳೂರಿನಲ್ಲಿರುವಂಥ 10-12 ರಕ್ತದ ಬ್ಯಾಂಕ್ಗಳಿದೆ. ವೆನ್ಲಾಕ್ನಲ್ಲಿ ಇರುವಂತಹ ಬ್ಲಡ್ ಬ್ಯಾಂಕಿಗೆ ನ್ಯಾಟ್ ಟೆಸ್ಟನ್ನು ಸಹ ಮಾಡ್ತೇವೆ. ಅತ್ಯಂತ ನಿಖರವಾದ ಪರೀಕ್ಷೆ ಅದು, HIV ಇಲ್ಲ ಅಂತೇಳಿ ಪ್ರೂವ್ ಮಾಡಲಿಕ್ಕೆ. ಈವನ್ ಎಲೈಸಾ ಟೆಸ್ಟ್ಗಳಲ್ಲಿ ಕೆಲವೊಮ್ಮೆ ನಮಗೆ HIV ನೆಗೆಟಿವ್ ಅಂತ ಬಂದರೂ ಸಹ ಕೆಲವೊಮ್ಮೆ HIV ವಿಂಡೋ ಪೀರಿಯಡಲ್ಲಿದ್ದರೆ ಈ ಟ್ರಾನ್ಸ್ಫರ್ ಆಗುವ ಸಾಧ್ಯತೆ ಇದೆ. ಈ ನ್ಯಾಟ್ ಟೆಸ್ಟಿನ ಮುಖಾಂತರ ಒಂದು ನ್ಯಾಟ್ ಟೆಸ್ಟ್ ಮಾಡುವಂಥ ಮೆಷಿನಿಗೆ 10-12 ಕೋಟಿ ಇದೆ. ಅದು ಬೌರಿಂಗ್ ಹಾಸ್ಪಿಟ್ಲ್ನಲ್ಲಿ ಇರೋದು ಬೆಂಗಳೂರಲ್ಲಿ. ಮಂಗಳೂರಿನಲ್ಲಿ ತೆಗೆದ ರಕ್ತವನ್ನು ಬೆಂಗಳೂರಿಗೆ ಕಳಿಸಿ ನ್ಯಾಟ್ ಟೆಸ್ಟ್ ಮಾಡಿ ಅದು ಪರಿಶುದ್ಧ ಅಂತ ಹೇಳಿ ಮಾಡಿ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ. ಅದಕ್ಕೆ ಒಂದು ನ್ಯಾಟ್ ಟೆಸ್ಟ್ ಮಾಡಲಿಕ್ಕೆ 1300 ರೂಪಾಯಿ ಆಗ್ತದೆ. ಈ ಎಲ್ಲ ಹಣವನ್ನು ನಾವು ರೋಗಿಗಳಿಂದ ತೆಗೆದುಕೊಳ್ಳೋಕ್ಕಾಗಲ್ಲ. ವೆನ್ಲಾಕ್ ಆಸ್ಪತ್ರೆಯಲ್ಲಿ BPL ಕಾರ್ಡ್ ಹೋಲ್ಡ್ರಿಗೆ ಫ್ರೀಯಾಗಿ ರಕ್ತ ಕೊಡ್ತಾ ಇದ್ದಾರೆ. ಅಲ್ಲಿ ಅಡ್ಮಿಟ್ ಆದವರಿಗೆ ಅದು ಉಚಿತವಾಗಿ ಕೊಡ್ತಾ ಇದ್ದಾರೆ. ಸರ್ಕಾರ ಅದರ ಹಣ ಬಡಿಸ್ತಾ ಇದೆ. ಹಾಗಂತೇಳಿ ನಾವು ಪ್ರೈವೇಟ್ ಆಸ್ಪತ್ರೆಯಿಂದ ಅಲ್ಲಿಗೆ ಹೋದಾಗ ಅಲ್ಲಿ 650 ರೂಪಾಯಿಗಳು 700 ರೂಪಾಯಿಗಳು ಚಾರ್ಜ್ ಮಾಡ್ತಾರೆ. ಅದು ಯಾಕೆ ಅಂತ ಹೇಳಿದರೆ ಈ ಎಲೈಸಾ ಟೆಸ್ಟ್ ಇರ್ಬೋದು, ನ್ಯಾಟ್ ಟೆಸ್ಟ್ ಇರ್ಬೋದು, ಬೇರೆ ಬೇರೆ ರೀತಿಯ ಟೆಸ್ಟ್ ಮಾಡಿ ಅದನ್ನು ಸ್ಟೋರ್ ಮಾಡಬೇಕು. ಅದರ ಸಂರಕ್ಷಣಾ ವೆಚ್ಚವೂ ಕೂಡ ಇರ್ತದೆ. ಸ್ಟೋರೇಜ್ ಮಾಡಬೇಕು. ಮತ್ತು ಅದಕ್ಕೆ ಬ್ಯಾಗ್ ಇದೆ, ಅದಕ್ಕೆಲ್ಲ ವೆಚ್ಚ ಇದೆ. ಡಿಸ್ಪೋಸಿಬಲ್ ಒಮ್ಮೆ ಮಾಡಿದಂತಹ ವಸ್ತುವನ್ನು ಇನ್ನೊಬ್ಬರಿಗೆ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇದರ ಎಲ್ಲ ವೆಚ್ಚವನ್ನು ಸೇರಿಸಿ ಒಂದು ನಾಮಿನಲ್ ಕಾಸ್ಟ್ ಆಗಿ ತೆಗೆದುಕೊಳ್ಳುವಂಥದ್ದು. ರಕ್ತ ಮಾರಾಟಕ್ಕಿರುವ ವಸ್ತು ಅಲ್ಲ. ರಕ್ತ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಕೊಡುವಾಗ ಅದಕ್ಕೆ ಆಗುವಂಥ ತಗಲುವ ವೆಚ್ಚದ ಕೇವಲ 50% ಹಣವನ್ನು ಮಾತ್ರ ರೋಗಿಗಳಿಂದ ತೆಗೆದುಕೊಳ್ಳುವಂಥದ್ದು. ಸೊ ಇದನ್ನು ಜನರು ಅರ್ಥ ಮಾಡಿಕೊಳ್ಬೇಕು. ಒಬ್ಬ ವ್ಯಕ್ತಿಯಿಂದ ತೆಗೆದ ರಕ್ತವನ್ನು ನೇರವಾಗಿ ಇನ್ನೊಬ್ಬರಿಗೆ ಕೊಡುವ ಸಾಧ್ಯತೆಗಳು ಇಲ್ಲ, ಕೊಡುವುದೂ ಇಲ್ಲ. ಅದು ಸಿನಿಮಾಗಳಲ್ಲಿ ಮಾತ್ರ. ಈ ನಿಜ ಜೀವನದಲ್ಲಿ ಈ ರೀತಿ ಆಗುವ ವೆಚ್ಚವನ್ನು ರೋಗಿಗಳು ಭರಿಸಬೇಕಾಗ್ತದೆ. ಇದನ್ನು ಜನರು ಅರ್ಥ ಮಾಡಿಕೊಂಡ್ರೆ ವೈದ್ಯರ ಕೆಲಸ ಸುಲಭ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನದ ದಿನ ಅಂತ ಆಚರಣೆಯಾಗುತ್ತಾ ಇದೆ. ಈ ದಿನದಲ್ಲಿ ವೀಕ್ಷಕರಿಗೆ ಕೊನೆಯದಾಗಿ ಏನು ಸಂದೇಶ ಹೇಳ್ತಾ ಇದ್ದೀರಿ? ಅದಕ್ಕಿಂತ ಮೊದಲು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರಕ್ತ ಈ ಸ್ಟೋರೇಜ್ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಬ್ಬ ವ್ಯಕ್ತಿಯಿಂದ ತೆಗೆದುಕೊಂಡಂತಹ ರಕ್ತವನ್ನು ಕಂಪ್ಲೀಟ್ ಹೋಲ್ ಬ್ಲಡ್ ಅಂತ ಹೇಳ್ತೇವೆ. ಅದನ್ನು ನಾವು 40ರಿಂದ 42 ದಿನಗಳ ಕಾಲ ಶೇಖರಣೆ ಮಾಡಿ ಇಡಲಿಕ್ಕಾಗ್ತದೆ. ಸೊ ಅಷ್ಟು ದಿನದ ಒಳಗೆ ನಾವು ಅದನ್ನು ಇನ್ನೊಬ್ಬರಿಗೆ ಕೊಡುವಂಥ ವ್ಯವಸ್ಥೆ ಅದು ಮರುಬಳಕೆ ಆಗಬೇಕು. ಇಲ್ಲದಿದ್ದರೆ ಆ ರಕ್ತ ವೇಸ್ಟ್ ಆಗುವಂಥದ್ದು. ಅದರೊಳಗೆ ಯೂಸ್ ಆಗ್ತದೆ. ಇನ್ನು ರ್ಯಾರ್ ಗ್ರೂಪ್ ಇರುವವರು, ಕೆಲವೊಂದು A ನೆಗೆಟಿವ್ ಇರ್ಬೋದು, B ನೆಗೆಟಿವ್ ಇರ್ಬೋದು, ಅಂತಹ ರಕ್ತ ಇರುವವರು ತಮ್ಮ ಹೆಸರುಗಳನ್ನು ರಕ್ತದ ಬ್ಯಾಂಕ್ಗಳಲ್ಲಿ ನೋಂದಾವಣೆ ಮಾಡಿ ಇಡಬೇಕು. ಅವರು ನಿಯಮಿತವಾಗಿ ರಕ್ತದಾನ ಮಾಡಿದರೆ ಕೆಲವೊಮ್ಮೆ ಅದರ ಅಗತ್ಯ ಬರುವುದಿಲ್ಲ. ಕಾಮನ್ O ಪಾಸಿಟಿವ್ ಮತ್ತು A ಪಾಸಿಟಿವ್ ಇರುವವರು ಅತ್ಯಂತ ಕಾಮನ್ ಆಗಿ ರಕ್ತದ ಗ್ರೂಪು. ಅವರು ರೆಗ್ಯುಲರಾಗಿ ರಕ್ತದಾನ ಮಾಡಿದರೆ ಅದಕ್ಕೆ ಬೇಡಿಕೆ ಇರ್ತದೆ. ಅದು 40 ದಿನಗಳ ಒಳಗೆ ಯುಟಿಲೈಸ್ ಆಗ್ತದೆ. ಆವಾಗ ಹಾಳಾಗೋದಿಲ್ಲ ರಕ್ತ. ಆದರೆ ರ್ಯಾರ್ ಗ್ರೂಪ್ನವರು ತಮ್ಮ ಹೆಸರನ್ನು ನೋಂದಾವಣೆ ಮಾಡಿ ಅಗತ್ಯ ಬಿದ್ದಾಗ, ತುರ್ತು ಅಗತ್ಯ ಬಿದ್ದಾಗ ಹೋಗಿ ರಕ್ತದಾನ ಮಾಡಿದರೆ ರೋಗಿಗಳಿಗೆ ಜೀವ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಪ್ಲೇಟ್ಲೆಟ್ಗಳನ್ನು ನಾವು ಅದನ್ನು ಸೆಪ್ರೇಟ್ ಮಾಡ್ತೇವೆ. ಒಂದು ರಕ್ತದಿಂದ ನಾವು 3 ಜೀವ ಉಳಿಸ್ಬೋದು. ಯಾಕೆಂತ ಹೇಳಿದರೆ ಕೆಂಪು ರಕ್ತ ಕಣ ಫಾರ್ಮ್ಡ್ ಎಲಿಮೆಂಟ್ಸ್ ಅಂತ ಇದೆ. ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣವನ್ನು ಬೇರೆ ಮಾಡ್ತೇವೆ, ಪ್ಲೇಟ್ಲೆಟ್ಗಳನ್ನು ಬೇರೆ ಮಾಡ್ತೇವೆ, ಪ್ಲಾಸ್ಮಾವನ್ನು ಬೇರೆ ಮಾಡ್ತೇವೆ. ಕೆಲವೊಂದು ರೋಗಿಗಳಿಗೆ ಬರೀ ಪ್ಲಾಸ್ಮಾವನ್ನೇ ಕೊಡ್ತೇವೆ. ಫಾರ್ ಎಕ್ಸಾಂಪಲ್ ಬರ್ನ್ ಆದಾಗ
ಆವಾಗ ನಮಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇರುವವರಿಗೆ ನಾವು ಹೋಲ್ ಬ್ಲಡ್ ಕೊಡೋದಿಲ್ಲ, ಹಾರ್ಟಿಗೆ ಓವರ್ಲೋಡ್ ಆಗ್ತದೆ, ಬರೀ ಪ್ಲೇಟ್ಲೆಟ್ಗಳನ್ನು ಕೊಡುವಂಥದ್ದು. ಸೊ ಈ ರೀತಿ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಇದೆ. ರಕ್ತ ನಾವು ರೋಗಿಗಳಿಂದ ಪಡೆದ ರಕ್ತವನ್ನು ಈ ರೀತಿ ಬೇರೆ ಬೇರೆಯಾಗಿ ವಿಂಗಡಣೆ ಮಾಡುವುದು ಸಹ ವೆಚ್ಚ ತಗಲ್ತದೆ. ಇದನ್ನು ಸಹ ರೋಗಿಗಳು ಗಮನಿಸಬೇಕು. ಕೊನೆಯದಾಗಿ ಸಂದೇಶ ಏನಂದರೆ, ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನಿಗಳ ದಿವಸದಂದು ನಮ್ಮ ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ, ಜೀವನದಲ್ಲಿ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದರಲ್ಲಿ ಹೆಚ್ಚಿನ ಸಂತಸ ಇದೆ. ನೀವು ಒಬ್ಬ ಸಾಮಾನ್ಯ ಮನುಷ್ಯರಾಗಿರ್ಬೋದು, ಆದರೆ ನಿಮಗೆ ಇನ್ನೊಂದು ಜೀವ ಉಳಿಸುವಂತಹ ಶಕ್ತಿ ನಿಮ್ಮಲ್ಲೂ ಇದೆ. ನಿಮ್ಮ ಜೀವವನ್ನು ಉಳಿಸುವುದು ಬರೀ ವೈದ್ಯರು ಅಂತೇಳಿ ತಿಳ್ಕೊಬೇಡಿ. ನೀವು ಇನ್ನೊಂದು ಜೀವ ಉಳಿಸಬೇಕಾದ್ರೆ ವೈದ್ಯರಿಗೆ ಸಂಪೂರ್ಣ ಸಹಕಾರ ನೀಡಬೇಕಾಗತ್ತೆ. ನಿಮಗೆ ಇನ್ನೊಂದು ಜೀವ ಉಳಿಸುವಂತಹ ಸಾರ್ಥಕತೆ ಬೇಕು ಅಂತೇಳಿ ಆದರೆ ನಿಯಮಿತವಾಗಿ ರಕ್ತದಾನ ಮಾಡಿ. ವರ್ಷಕ್ಕೆ ಒಮ್ಮೆ ಅಂತೂ ಖಂಡಿತವಾಗಿ ನೀವು ಮಾಡಲೇಬೇಕು. ಸಾಧ್ಯವಾದರೆ ವರ್ಷಕ್ಕೆ 2 ಬಾರಿ, ವರ್ಷಕ್ಕೆ 3 ಬಾರಿ ರಕ್ತದಾನ ಮಾಡಿದರೆ ಬಹುಶಃ ರಕ್ತದ ಕೊರತೆಯನ್ನು ನೀಗಿಸ್ಬೋದು. ವರ್ಷದಲ್ಲಿ 1-2 ಒಳ್ಳೆಯ ದಿನಗಳನ್ನು ನಾವು ಇಟ್ಕೊಳ್ಳೋಣ. ನಿಮ್ಮ ಬರ್ಡೇ ಇರ್ಬೋದು, ನಿಮ್ಮ ಆ್ಯನಿವರ್ಸರಿ ಇರ್ಬೋದು, ಅಥವಾ ಯಾವುದೇ ವಿಶೇಷವಾದ ದಿನಗಳನ್ನು ಆಯ್ಕೆ ಮಾಡಿಕೊಂಡು ನಿಯಮಿತವಾಗಿ ಒಂದು ಹ್ಯಾಬಿಟ್ ಥರ ಮಾಡಿಕೊಳ್ಳಿ, ಒಂದು ವಾಡಿಕೆ ಥರ. ಯಾವುದೋ ಒಂದು ಫ್ಯಾಮಿಲಿಯಲ್ಲಿ ಅಗತ್ಯ ಬಿದ್ದಾಗ ಮಾತ್ರ ನಾನು ಕೊಡ್ತೇನೆ, ನನ್ನ ರಕ್ತ ಅಮೂಲ್ಯವಾದದ್ದು ನನಗೇ ಇರಲಿ, ನಮ್ಮ ಫ್ಯಾಮಿಲಿಯವರಿಗೆ ಮಾತ್ರ ಕೊಡ್ತೇನೆ, ಆ ರೀತಿಯ ಚಿಂತನೆಯನ್ನು ಬಳಸ್ಕೊಳ್ಬೇಡಿ. ವಸುದೇವ ಕುಟುಂಬಕಂ ಅಂತ ಹೇಳ್ತೇವೆ. ಇಡೀ ಜಗತ್ತನ್ನೇ ನಮ್ಮ ಸಹೋದರರು ಅಂತ ಹೇಳಿ ತಿಳ್ಕೊಂಡು ಅಗತ್ಯ ಬಿದ್ದಾಗೆಲ್ಲ ವರ್ಷಕ್ಕೆ 3-4 ಬಾರಿ ರಕ್ತದಾನ ಮಾಡ್ತಾ ಇದ್ದರೆ ರಕ್ತದ ಕೊರತೆಯನ್ನು ನೀಗಿಸ್ಬೋದು, ಜೀವ ಉಳಿಸಿದ ಸಾರ್ಥಕತೆ ಮತ್ತು ಪುಣ್ಯ ಸಹ ನಿಮಗೆ ಸಿಗ್ತದೆ. ಈ ದಿವಸ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನಗಳ ದಿವಸದಂದು ನಾವೆಲ್ಲ ಒಂದು ಪ್ರತಿಜ್ಞೆ ಮಾಡೋಣ, ರಕ್ತದಾನ ಮಾಡೋಣ, ಜೀವದಾನ ಮಾಡೋಣ ಅಂತ ಹೇಳಿ ವೀಕ್ಷಕರಲ್ಲಿ ನಾನು ವಿನಮ್ರನಾಗಿ ಕೇಳಿಕೊಳ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಒಂದು ಒಳ್ಳೆಯ ಮಾತನ್ನು ಡಾಕ್ಟರ್ ಹೇಳಿದರು. ಕೊಡುವಾಗ ಇರುವಂತಹ ತೃಪ್ತಿ ಬೇರೆ ಯಾವುದರಲ್ಲೂ ಇರುವುದಿಲ್ಲ ಅಂತ ಹೇಳಿಕೊಂಡು, ನಮ್ಮಲ್ಲಿ ಒಂದು ಗಾದೆಯ ಮಾತೇ ಇದೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ ಹೇಳಿಕೊಂಡು. ನಮ್ಮಲ್ಲಿ ಕೊಡಲಿಕ್ಕೆ ಯಾವುದೂ ಸಾಧ್ಯ ಇಲ್ಲ ಅಂತ ಹೇಳಿ ಆದರೂ ಕೂಡ ಆರೋಗ್ಯವಂತರಾಗಿರುವವರಿಗೆ ತಮ್ಮ ರಕ್ತವನ್ನು ಕೊಟ್ಟಾದರೂ ಇನ್ನೊಬ್ಬರ ಜೀವ ಉಳಿಸುವಂತಹ ಒಂದು ದೊಡ್ಡ ಶಕ್ತಿ ಇದೆ. ರಕ್ತಕ್ಕೆ ರಕ್ತವೇ ಪರ್ಯಾಯ ಎನ್ನುವಂತಹ ಈ ಮಾತಿನ ಮೂಲಕವಾಗಿ ನಾವೆಲ್ಲರೂ ಸ್ವಯಂ ಪ್ರೇರಿತ ರಕ್ತದಾನಿಗಳ ಈ ದಿವಸದಂದು ರಕ್ತದಾನ ಮಾಡುವಂತಹ ಒಂದು ಮಹತ್ವದ ತೀರ್ಮಾನವನ್ನು ಮಾಡಿಕೊಂಡು ವರ್ಷಕ್ಕೆ ಕನಿಷ್ಠ 4 ಬಾರಿಯಾದರೂ ರಕ್ತದಾನ ಮಾಡುವ ಮೂಲಕವಾಗಿ ಮತ್ತೊಂದು ಜೀವವನ್ನು ಉಳಿಸುವಂತಹ ಆ ನಮ್ಮ ತೃಪ್ತಿಯನ್ನು ಪಡೆಯೋಣ ಅಂತ ಹೇಳಿಕೊಳ್ಳುತ್ತಾ, ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿಕೊಳ್ತಾ ಈ ಮಾತನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನಿಗಳ ದಿನದ ಮಹತ್ವವನ್ನು ತಿಳಿಸಿದಂತಹ ಡಾಕ್ಟರ್ ಮುರಳೀಧರ್ ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳು.